खुला समा ये कहाँ गए तेरे ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಫ್ರೆಂಡ್ಸ್ನವರಿಗೂ. ಇವತ್ತು ಈಗ ಬೆಳಗ್ಗೆದು ರೂಟೀನ್ ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ಟೀಯಿಂದ ಸ್ಟಾರ್ಟ್ ಆಗ್ತದೆ, ಹಾಗಾಗಿ ಟೀ ಮಾಡ್ತಾಯಿದ್ದೀನಿ ನಾನು. ಈಗ ಬ್ರೇಕ್ಫಾಸ್ಟಿಗೆ ಏನಾದರೂ ಸ್ಪೆಷಲ್ ಮಾಡುವ ಅಂತಿದ್ದೀನಿ. ಏನು ಅಂತ ಹೇಳಿದರೆ ಆಲೂ ಪರೋಟ ಮಾಡುವ ಅಂತ. ಯಾಕಂದರೆ ಅಕ್ಕಿ ಹಾಕಲಿಕ್ಕೂ ಇದಾಗಲಿಲ್ಲ, ಯಾಕಂದರೆ ಕರೆಂಟ್ ಇರೋದು ಬೆಳಗ್ಗೆ ಡೌಟು. ಹಾಗಾಗಿ ಆಲೂ ಪರೋಟ ಮಾಡುವ ಅಂತ. ಆಲೂ ಪರೋಟ ಮಾಡೋದು ತುಂಬ ಈಸಿ. ಚಪಾತಿ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ ಚಪಾತಿ ಥರನೇ ಒಂದು ಸೈಡ್ ಇಡಬೇಕು. ನೆಕ್ಸ್ಟು ಆಲೂಗಡ್ಡೆ ತಗೊಂಡು ಅದನ್ನು ಬೇಯಿಸಿ, ನೆಕ್ಸ್ಟು ಅದನ್ನು ಸ್ಮ್ಯಾಶ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಇದು ಗರಂ ಮಸಾಲ, ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕಲಸಿ ನೆಕ್ಸ್ಟ್ ಹೀಗೇ ಆಲೂಗಡ್ಡೆನ ಫಿಲ್ ಮಾಡಿ ಈ ರೀತಿಯಾಗಿ ಫಿಲ್ ಮಾಡಬೇಕು. ಸ್ವಲ್ಪ ಆಲೂಗಡ್ಡೆ ಜಾಸ್ತಿ, ಇದು ಹಿಟ್ಟು ಸ್ವಲ್ಪ ಕಮ್ಮಿ ತಗೊಂಡು ಈ ರೀತಿಯಾಗಿ ಫುಲ್ಲಾಗಿ ಫಿಲ್ ಮಾಡಿ ನೆಕ್ಸ್ಟು ಚಪಾತಿ ಕಲಸಿದಾಗೆ ಲಟ್ಟಿಸಬಹುದು. ನಾನು ಮಾತ್ರ ಇದು ತಗೊಳ್ಳುವ ಅಂತಿದ್ದೀನಿ, ಇದು ತಗೊಂಡಿದ್ದೀನಿ, ಏನು ಬಾಳೆ ಎಲೆ. ಅದಂದರೆ ಈಸಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಸ್ವಲ್ಪ ಬಾಡಿಸಿ ಈ ರೀತಿಯಾಗಿ ತಟ್ಟಿದರೆ ನೆಕ್ಸ್ಟ್ ಡೈರೆಕ್ಟ್ ತವಾಗೆ ಹಾಕ್ಬೋದು, ಈಸಿ ಆಗುತ್ತೆ. ಮತ್ತು ಆಲೂ ಪರೋಟ ತುಂಬ ಟೇಸ್ಟಿ. ಇದು ಕರ್ಡ್ ಮತ್ತು ಶುಗರ್ ಜೊತೆ ತಿನ್ನಲಿಕ್ಕೆ ಒಳ್ಳೆಯಾಗತ್ತೆ. ಕರ್ಡಿಗೆ ಸ್ವಲ್ಪ ಶುಗರ್ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಒಂಥರ ಡಿಫ್ರೆಂಟ್ ಸಾಫ್ಟ್ ಇರುತ್ತೆ. ಟ್ರೈ ಮಾಡಿ. ಇಲ್ಲಿ ನೋಡಿ, ಟೇಸ್ಟಿಯಾದ ಆಲೂ ಪರೋಟ ರೆಡಿ ಆಯಿತು. ತುಂಬ ಈಸಿ ಇದು. ಈ ಮೆಥಡ್ ಯೂಸ್ ಮಾಡಿದರೆ ಬಿಸಿ ಬಿಸಿ ಆಲೂ ಪರೋಟ ನಮಗೆ ಬ್ರೇಕ್ಫಾಸ್ಟಿಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಲಿಕ್ಕಿಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ? ಆಯ್ತಾ ಚಾಚಿ? ಚಾಚಿ ಆಯ್ತಾ? ಬಂಗಾರದ್ದು ಚಾಚಿ ಆಯ್ತಾ? ಚಿಕ್ಕಿ 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 ಪಂಪಂ. ಇನ್ನು ಬ್ರಷ್ ಮಾಡಬೇಕು, ತಿಂಡಿ ತಿನ್ನಬೇಕು. ಎಷ್ಟು ಕೆಲಸ ಉಂಟು? ಯಾಕೆ? ತುಂಬ ಕೆಲಸ ಉಂಟು. ಈಗ ಮಳೆ ಬರ್ತದೆ, ಬೊಳ್ಳ ಬರ್ತದೆ. ಬಾಬಾಗ ಹೊರಗೆ ಹೋಗ್ಲಿಕ್ಕಿಲ್ಲ ಇವತ್ತು, ಮಳೆ ಬರ್ತದೆ. ಹೋಗಿ ಪಪ್ಪನಿಗೂ ಸಹ ಗುಡ್ ಮಾರ್ನಿಂಗ್ ಪಪ್ಪ ಅಂತ ಹೇಳಿದ್ದೀನಿ. ಹೋಗಿ ಗುಡ್ ಬಾಯ್. ಹಾಯ್ ಟಾಮಿ, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ ಟಾಮಿ? ಏನು ಮಾಡ್ತಿದ್ಯಾ? ತಿಂಡಿ ಆಗಲಿಲ್ಲ? ಏನು ನೋಡ್ತಿದ್ಯಾ? ಏನು ಬೇಕು ಟಾಮಿಗೆ? ಟಾಮಿ ಹೀರೋ ತಿಂದ್ಯಾ? ಹಾಂ, ಯಾಕೆ ತಿನ್ನಲಿಲ್ಲ ತಿಂಡಿ? ಹಾಂ, ಯಾಕೆ ತಿನ್ನೋದಿಲ್ಲ ನೀನು? ಯಾಕೆ ತಿನ್ನೋದಿಲ್ಲ? ನಿಮಗೆ ಇಷ್ಟ ಇಲ್ಲವಾ? ಮತ್ತೆ ಏನು ಬೇಕು ನಿಮಗೆ ತಿಂಡಿ? ಕಲರ್ ತಿಂಡಿ ಬೇಕಾ? ಅದು ಏನದು? ಕಲರ್ ತಿಂಡಿ ಬೇಕಾ? ಓಹೋ, ನಾಳೆ ಮಾಡುವ ನಿಮಗೆ ಕಲರ್ ತಿಂಡಿ. ನಿಮ್ಮ ಫ್ರೆಂಡ್ ಏನೋ ಬೇಜಾರಲ್ಲಿ ಕೂತಿದ್ದಾರೆ? ಬಿಂಗೋ ಅಲ್ಲ, ಟಾಮಿ ಇದರಲ್ಲ. ಟಾಮಿಗೆ ಅದು ಹೂವಿಟ್ಟಿದ್ದು ಯಾರದು ಹೂವಿಟ್ಟಿದ್ದು ಯಾರು? ಫ್ಲವರ್ ಕೊಟ್ಟಿದ್ಯಾರು ಟಾಮಿಗೆ? ನೀವೇನಾ? ಓಹೋ, ತಿಂಡಿ ತಿನ್ನುವಾ? ಏನು ತಿಂಡಿ? ಕಲರ್ ತಿಂಡಿಯಾ? ಅದೇನದು ಕಲರ್ ತಿಂಡಿ?
ಹ್ಞೂ ಯಾರು ನಾನೆಲ್ಲೋದೆ ಟಾಮಿ 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 ಏ ಟಾಮಿ 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 ಅಪ್ಪು ಹತ್ರ ಕೋಪ ಟಾಮಿ ಏ ಟಾಮಿ 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 ಕೋಪ ಟಾಮಿ ಕೋಪ ಯಾರ ಹತ್ರನೂ ಮಾತಾಡೋದಿಲ್ಲ ಅಂತ ಒಂದು ಕೋಪ ಬಿಸ್ಕೆಟ್ ಕೊಟ್ರೆ ಮಾತಾಡತ್ತ ಓ ಬಿಸ್ಕೆಟ್ ಅಂದಾಗ ನೆನಪಾಯ್ತು ಬಿಸ್ಕೆಟ್ ಬೇಕೋ ಪಾಪ ಅಂತ ಹೇಳು ಹೋಗು ಬಿಸ್ಕೆಟ್ ಖಾಲಿಯಾಗಿದೆ ಆಮೇಲೆ ಸಂಜೆ ಆದಮೇಲೆ ಹೇಳ್ತೀಯಲ್ಲ ಏನಾದರೂ ಕೊಡಿ ತಿನ್ನಲಿಕ್ಕೆ ಅಂತ ಹೋಗು ಪಾಪ ಅಂತ ಹೇಳು ನನಗೆ ಬಿಸ್ಕೆಟ್ ಬೇಕು ಅಂತ ನಾನು ಐಬ್ರೋಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ಲ ಅದಕ್ಕೆ ನೋಡಿ ಏನು ಬೇಡ ಮನೆಯಲ್ಲೇ ಒಂದು ಬ್ಲೇಡ್ ಇರ್ತದಲ್ಲ ಬ್ಲೇಡನ್ನು ಕಟ್ ಮಾಡಿ ಹಾಫ್ ಪೀಸ್ ಮಾಡಿ ನೆಕ್ಸ್ಟ್ ಇದನ್ನು ಈ ಥರ ಬೆಂಡ್ ಮಾಡಿ ಇಟ್ಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಥರ ನಿಧಾನಾಗಿ ಕಟ್ ಮಾಡಿದರೆ ಆಯಿತು ನೋಡಿ ನಿಮಗೆ ಹೇಗೆ ಬೇಕು ಹಾಗೆ ಶೇಪಲ್ಲಿ ಅಂದರೆ ಅದು ಪರ್ಫೆಕ್ಟಾಗಿ ಅಲ್ಲದಿದ್ದರೂ ಸಹ ನಮಗೆ ಮೊದಲು ಪಾರ್ಲರಲ್ಲಿ ಮಾಡಿರ್ತಾರಲ್ಲ ಅದರದ್ದೇ ನಮಗೆ ಇದು ಇರ್ತದಲ್ಲ ಶೇಪು ಎಕ್ಸ್ಟ್ರಾಸ್ ಎಲ್ಲ ಇದರಲ್ಲಿ ಸ್ಲೋಲಿ ತೆಗಿಬೇಕು ನೋಡಿ ಈ ರೀತಿಯಾಗಿ ತೆಗೆದ್ರೆ ಈಸಿ ಆಗ್ತದೆ ಮತ್ತು ಮನೆಯಲ್ಲೇ ಸಹ ನಾವು ಐಬ್ರೋಸ್ ಈಸಿಯಾಗಿ ಮಾಡ್ಬೋದು ನೋಡಿ ಈ ರೀತಿ ನೋಡಿ ನೋಡಿ ಎಷ್ಟು ಚೆಂದ ಆಯಿತು ಐಬ್ರೋಸು ಇದೇ ಮೆಥಡ್ ಯೂಸ್ ಮಾಡಿ ನೀವು ಏನಾಗೋದಿಲ್ಲ ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ರೆ ಆಯಿತು ಆವಾಗ ಒಂದು ಶೇಪ್ ಬರ್ತದೆ ಈಗ ಟೈಮ್ ಬೀಯಿಂಗ್ ಇದನ್ನು ಯೂಸ್ ಮಾಡಿದರೆ ಒಳ್ಳೆಯದು ಮತ್ತು ಪಾರ್ಲರ್ಗೆಲ್ಲ ಹೋಗೋದಷ್ಟು ಒಳ್ಳೆಯಲ್ಲ ಥ್ರೆಡ್ಡಿಂಗ್ ಎಲ್ಲ ಗೊತ್ತಿದ್ದರೆ ಆಯ್ತಲ್ಲ ಆರಾಮ ಥ್ರೆಡ್ಡಿಂಗ್ ಎಲ್ಲ ಗೊತ್ತಿಲ್ಲದವರಿಗೆ ಥ್ರೆಡ್ಡಿಂಗ್ ಎಲ್ಲ ನಾನು ಸಹ ತುಂಬ ಟ್ರೈ ಮಾಡಿದೆ ಕಲಿಯುವ ಅಂತೇಳಿ ಅದು ಕೈ ಏನೋ ತಿರುಗಲೇ ಇಲ್ಲ ನನಗೆ ಆಮೇಲೆ ಇದೊಂದು ಫ್ಲ್ಯಾಶ್ ಆಯಿತು ನನಗೆ ಯಾಕೆ ಟ್ರೈ ಮಾಡಬಾರ್ದು ಬ್ಲೇಡಲ್ಲಿ ಅಂತ ಆಮೇಲೆ ಬ್ಲೇಡಲ್ಲಿ ನಾನು ಹೀಗೆ ಮಾಡಿದೆ ಆರಾಮ್ಸಲ್ಲಿ ಎಲ್ಲ ಹೋಗ್ತದೆ ಈಗ ಅಪ್ಪರ್ ಲಿಪ್ ಹೇಗೆ ಮಾಡೋದು ಅಂತ ನಾನು ತೋರಿಸಿಕೊಡ್ತೀನಿ ಇದು ನೋಡಿ ಗೊತ್ತಾಯ್ತಲ್ಲ ಮಾಡಲಿಕ್ಕೆ ಯಾವುದಾದ್ರು ಒಂದು ಜೀನ್ಸ್ ಇದು ಈ ರೀತಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹಾಟ್ ವ್ಯಾಕ್ಸು ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಕೋಲ್ಡ್ ವ್ಯಾಕ್ಸ್ ಆದರೆ ಡೈರೆಕ್ಟ್ ಯೂಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಪೌಡರ್ ಯಾವುದಾದ್ರೂ ಪೌಡ್ರ್ ಹಾಕಿ ಈ ಥರ ನೋಡಿ ಬನ್ನಿ ಆಮೇಲೆ ನೀರು ಬೇಕು ಅದು ಬೇಕು ಮಾಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪನೇ ಹಾಕಿ ದಪ್ಪ ಹಾಕಿದರೆ ಬರ್ತದೆ ನೆಕ್ಸ್ಟ್ ಯಾವುದು ರಫ್ ಸೈಡ್ ಅಂತ ನೋಡಿ ಅದನ್ನು ಹೀಗೆ ಮಾಡಿ ಹಾಕಿ
ಮತ್ತು ಐಬ್ರೋಸ್ ಮಾಡ್ಬೋದು. ಇದೇ ಮೆಥಡ್ ಯೂಸ್ ಮಾಡಿ ವ್ಯಾಕ್ಸು ಮಾಡ್ಬೋದು ಫುಲ್ ಲೆಗ್ ಆ್ಯಂಡ್ ಹ್ಯಾಂಡ್ ಎಲ್ಲ ಸಹ. ಹಾಗೆ ಲಾಕ್ಡೌನಲ್ಲಿ ನಂದೊಂದು ಸಿಂಪಲ್ ಟಿಪ್ಸ್ ನಿಮ್ಮೆಲ್ಲರಿಗೂ ಸಹ ಇದನ್ನೇ ಫಾಲೋ ಮಾಡಿ. ಲೇಡೀಸಿಗೆಲ್ಲ ತುಂಬ ಯೂಸ್ ಆಗ್ತದೆ. ಈಗಂತೂ ಔಟ್ಸೈಡ್ ಅಂತೂ ಹೋಗ್ಲಿಕ್ಕಾಗೋದಿಲ್ಲ. ಟ್ರೈ ಮಾಡಿ ಎಲ್ಲರೂ ಸಹ, ತುಂಬ ಈಸಿ. ಯಾಕೆ ಇದು ಸೋಫಾ ಎಲ್ಲ ನೀನು ಈ ಥರ ಮಾಡಿಡೋದು ಯಾವತ್ತೂ ಸಹ? ಹಾಂ, ಸರಿ ಮಾಡಿ ಕೂತ್ಕೊಳ್ಳಿಕ್ಕೆ ಗೊತ್ತಿಲ್ವಾ? ಹಾಂ, ಇಲ್ಲ ಬೇಕಾ ಪೆಟ್ಟು? ಭಾರಿ ಜೋರಾಗಿದ್ದೀನಿ ನೀನು. ABCD ಹೇಳು ನೋಡುವ. ABCD ಹೇಳು. ಅದೆಲ್ಲ ಗೊತ್ತಿಲ್ಲ. ABCD ಎಂತ ಗೊತ್ತಿಲ್ಲ. ಗೊತ್ತುಂಟಾ ABCD ಎಲ್ಲ? ಹಾಂ, ನಾನು ಆಫ್ಟರ್ನೂನ್ ಲಂಚಿಗೆ ಬಂಗುಡೆ ಮೀನು ಕರಿ ಮಾಡುವ ಅಂತ. ಇದು ಹೇಗೆ ಮಾಡೋದು ಅಂತ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಟ್ರೈ ಮಾಡಿ. ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿದೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಟ್ರೈ ಮಾಡಿ ನೋಡಿ. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ಒಂದು ಮಂಗಳೂರು ಸ್ಟೈಲ್ ಇದು ಬಂಗುಡೆ ಕರಿ. ಬಿಸ್ಕೆಟ್ ಎಲ್ಲ ಬೇಡ, ಈಗ ಊಟ ಮಾಡ್ಬೇಕು ಆಮೇಲೆ. ಹೋಗು 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 ಹೋಗು, ಕ್ಲೋಸ್ ಮಾಡು. ಗುಡ್ ಬಾಯ್. ಹೋಗು 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 ಹೋಗು, ಬಾಯ್. ನೀರು ಬೇಕಾ? ಅಯ್ಯೋ, ನಮ್ಮ ಮಗುಗೆ ತಾಕ್ತು. ಅಯ್ಯೋ ಅಯ್ಯೋ, ಅವ್ರು ಬಿದ್ದುಬಿಟ್ರು. ಅವ್ರು ಪೋಖ್ರಿ ಜಾಸ್ತಿ ಮಾಡ್ಲಿಕ್ಕೆ ಹೋಗಿ ಬಿದ್ದುಬಿಟ್ರು. ಐಕೆ ಅನ್ ಮಮ್ಮ ಪನ್ನಿಯತ್ತ ನೀರಿಪ್ಪುಂಡು ಸ್ಲೋಲಿ ಪೋಡುಂದ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಅಂತ ಗುಡ್ ಆಫ್ಟರ್ನೂನೇ. ಯಾಕಂದರೆ ಟೈಮ್ ಈಗ 3 o'clock ಆಗಿದೆ. ನಾನು ಬೆಳಿಗ್ಗೆನೇ ಮಕ್ಕಳಿಗೆ ಮತ್ತು ಹಸ್ಬೆಂಡಿಗೆ ಪ್ರಾಮಿಸ್ ಮಾಡಿದ್ದೆ ಗೋಳಿ ಬಜೆ ಮಾಡಿಕೊಡ್ತೀನಿ ಅಂತ. ಈಗ ಮಾಡಿಕೊಡೋದಿದ್ದರೆ ನನ್ನ ಮರ್ಡರ್ ಆಗೋ ಚಾನ್ಸಸ್ಸು ಇದೆ. ಅದಕ್ಕೆ ನಾನು ಈಗ ಗೋಳಿ ಬಜೆ ಮಾಡಲಿಕ್ಕೆ ಹೊರಟಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ, ಟ್ರೈ ಮಾಡಿ. ಇದು ಮಂಗಳೂರು ಈ ಕಡೆ ಎಲ್ಲ ಸ್ವಲ್ಪ ಉಡುಪಿ ಸೈಡೆಲ್ಲ ಫೇಮಸ್ ಇದು. ನೀವು ಯಾರ ಮನೆಗೆ ಸಂಜೆ ಹೊತ್ತಿಗೆ ಹೋದರೂ ಸಹ ಟೀ ಟೈಮ್ಗೆ ಗೋಳಿ ಬಜೆ ಒಂದು ರೆಡಿ ಇರ್ತದೆ, ಮನೇಲಾಗಲಿ ಹೋಟ್ಲಲ್ಲಾಗಲಿ. ಹಾಗಾಗಿ ನಾನು ಸಹ ಅದೇ ಟ್ರೈ ಮಾಡ್ತಿದ್ದೀನಿ. ವೆದರ್ ಸಹ ಹಾಗೆ ಇದೆ, ಚಳಿ ಇದೆ, ಎಲ್ಲ ಕ್ಲೌಡಿ. ಆದರೂ ಮಳೆ ಇಲ್ಲ, ಸುಮ್ಮನೆ ಒಂಥರ ಕ್ಲೌಡಿ ವೆದರ್ ಇದೆ. ಹಾಗಾಗಿ ಇದು ಈವ್ನಿಂಗಿಗೆ ಸ್ನ್ಯಾಕ್ಸಿಗೆ ಒಳ್ಳೆಯಾಗುತ್ತೆ, ಟೀ ಟೈಮ್ಗೆ. ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪಿ ಇದು. ಏನು ಇಂಗ್ರೀಡಿಯೆಂಟ್ಸು ಏನು ದೊಡ್ಡದೇನು ಬೇಡ, ಮನೇಲಿದ್ದದನ್ನೇ ಯೂಸ್ ಮಾಡಿ ಮಾಡ್ಬೋದು. ಮೈದಾವನ್ನು ಮೇಯ್ನಾಗಿ ಬೇಕಾಗ್ತದೆ. ಹೇಗೆ ಮಾಡೋದು ಅಂತ ತೋರಿಸಿ. ನಾನಿಲ್ಲಿ 2 ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದ್ದೀನಿ. 1 ಇಂಚಿನಷ್ಟು ಶುಂಠಿ, 1 ಕಾಯಿಮೆಣಸು, ಆಮೇಲೆ ಕರ್ಡ್ 1 ಕಪ್ ಬೇಕಾಗ್ತದೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ 1 ಸ್ಪೂನು, ಆಮೇಲೆ ಶುಗರ್ 3 ಸ್ಪೂನ್ ಹಾಕಿದ್ದೀನಿ, ಆಮೇಲೆ ಅಡುಗೆ ಸೋಡಾ ಮೀನು ಅದು ಲಾಸ್ಟಿಗೆ ಹಾಕುವ. ನೆಕ್ಸ್ಟ್ ಈಗ ನಾನು 1 ಕಪ್ ಅಷ್ಟೇ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು ಕರ್ಡ್ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನೀಗ ಇದಕ್ಕೆ ಹಾಕಿ ನೆಕ್ಸ್ಟ್ ಸ್ವಲ್ಪ ಅಡುಗೆ ಸೋಡಾ ಉಂಟಲ್ಲ ಇದು ಸ್ವಲ್ಪ ಹಾಕಿ, ಆಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್. ಮಗು ಈಗ ಮಲಗಿದ್ದಾನೆ. ಈಗ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಸಂಜೆ. ಇಡ್ಲಿ ಹಿಟ್ಟಿರ್ತದಲ್ಲ ಅಷ್ಟು ದಪ್ಪ ಇದ್ದರೆ ಒಳ್ಳೆಯದು. ನೀರಾದರೆ ಸರಿಯಾಗೋದಿಲ್ಲ, ಸ್ವಲ್ಪ ದಪ್ಪನೇ ಬೇಕಿದು ಹಿಟ್ಟು. ಇದು ಬಂದ ನೋಡಿ, ಈ ಅಳತೆಯಲ್ಲಿ ಇರಬೇಕು. ತುಂಬ ವಾಟರಿ ಯಾವ ಥರನೂ ಮಾಡಲಿಕ್ಕೆ ಹೋಗಬೇಡಿ. ಇದಾದರೆ ಎಣ್ಣೆಯಲ್ಲಿ ಬಿಡಲಿಕ್ಕಿರತ್ತಲ್ಲ, ಹಾಗಾಗಿ ಇಷ್ಟ ಹದ ಇದ್ದರೆ ಒಳ್ಳೆಯಾಗತ್ತೆ. ಇನ್ನು ಇದನ್ನು 1-2 ಗಂಟೆ ಹೀಗೆ ಬಿಡಬೇಕು. ನೆಕ್ಸ್ಟು ಈವ್ನಿಂಗ್ ಹೊತ್ತಿಗೆ ಮಾಡಿದರೆ ಸರಿಯಾಗತ್ತೆ. ಇವಾಗ 3 o'clock ಆಗಿದೆ. ಇನ್ನು ನಾನೊಂದು 5 o'clock ಹಾಗೆ ಮಾಡ್ತೀನಿ.
2 ಗಂಟೆ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಅರ್ಧ ಗಂಟೆ ಇಟ್ಟರೂ ಸಾಕಾಗ್ತದೆ, ಹಾಗೇನಿಲ್ಲ. ಬೇಗ ಆಗುತ್ತೆ, ಟೇಸ್ಟಿ ಆಗುತ್ತೆ. ಆಮೇಲೆ ತೋರಿಸ್ತೀನಿ ನಾನು ಹೇಗಾಯ್ತು ಅಂತ. ನೋಡಿ ಅಂತೆ ಬೋರ್ ಆಯ್ತೇನು ಮಾತಾಡಲಿಕ್ಕೆ ಬಂದಿದ್ದಾಳೆ ಮನೆಗೇನೆ ಸೀದಾ. ಇಲ್ಲಿಗೆ ಓಯ್ ಅಕ್ಕ, ಓಯ್ ಹಾಯ್, ಎಲ್ಲಿಗೆ ಹೋಗ್ತೀಯಾ? ಮಲಗ್ತೀಯಾ? ಬೆಡ್ರೂಮಲ್ಲಿ ಮಲಗಬೇಕಾ? ಲಕ್ಷ್ಮಿ ಲಕ್ಷ್ಮಿ ಏನು ಬೆಡ್ರೂಮಲ್ಲಿ ಹೋಗಿ ಮಲಗ್ತೀಯಾ? ಅಪ್ಪು ಬೇಕಾ? ಅಪ್ಪು ಜೊತೆ ಮಲಗ್ಲಿಕ್ಕೆ ಬಂದಿದ್ದಾ? ಅಪ್ಪು ಹುಡುಕ್ತಿದ್ಯಾ? ಲಕ್ಷ್ಮಿ ಏನು ಲಕ್ಷ್ಮಿ? ಬೋರ್ ಆಗ್ತುಂಟಾ ಮಧ್ಯಾಹ್ನ? ಹೋಗು ಹೋಗು ಹೋಗು, ಜೋಕಾಲಿ ಆಡ್ತೀಯಾ? ಏಯ್ ನಿಂತೇನು ಮಧ್ಯದಲ್ಲಿ? ಎಲ್ಲರೂ ಮಲಗಿದ್ದಾರೆ, ಗಲಾಟೆ ಮಾಡಿದರೆ ಕೊಡ್ತೇನೆ ಇಬ್ಬರಿಗೂ ಸಹ. ಹೋಗು ಹೋಗು ಲಕ್ಷ್ಮಿ, ಗೋ ಹೋಗು ಲಕ್ಷ್ಮಿ ಹೋಗು. ಗಲಾಟೆ ಮಾಡಿದರೆ ಇಬ್ಬರಿಗೂ ಕೊಡ್ತೇನೆ, ಅವನು ಎದ್ರೆ ಆಮೇಲೆ ಅಷ್ಟೇ. ಲಕ್ಷ್ಮಿ ಹೋಗು. ಲಕ್ಷ್ಮಿ ಅದು ಗ್ರಾಸ್ ಅಲ್ಲ, ಅದು ಕಾರ್ಪೆಟ್ ಅದು. ಓಯ್ 2 ಗಂಟೆ ಆಗಿದೆ, ಟೈಮ್ ಈಗ 5 o'clock ಆಗಿದೆ. ನೋಡಿ ಹೀಗಿರಬೇಕು, ಇಷ್ಟೇ ದಪ್ಪ, ಇದಕ್ಕಿಂತ ನೀರು ಸಹ ಆಗಬಾರ್ದು, ದಪ್ಪನೂ ಆಗಬಾರ್ದು. ಅಂದರೆ ಒಂದು ಸ್ಪೂನಲ್ಲಿ ಹೀಗೆ ಬಿಡುವ ಹಾಗೆ ಆಗಬೇಕು, ಇಷ್ಟಾದರೆ ಸಾಕು. ಮಾಡುವಾಗ ಉಂಟಲ್ಲ, ಒಂದು ಕಪ್ಪಲ್ಲಿ ಸ್ವಲ್ಪ ನೀರು ಇಟ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಹೀಗೆ ಕೈ ಡಿಪ್ ಮಾಡಿ ಇದರಲ್ಲಿ ಸ್ವಲ್ಪ ಸೈಡಿಂದ ತಗೊಂಡು ಎಣ್ಣೆ ಕಾದ್ಮೇಲೆ ಹೀಗೆ ಬಿಟ್ಟರೆ ಈಸಿ ಆಗುತ್ತೆ. ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಈ ಮೆಥಡ್ ಯೂಸ್ ಮಾಡಿ, ತುಂಬ ಈಸಿಯಾಗಿ ಗೋಳಿ ಬಜೆ ಮಾಡ್ಬೋದು. ಇವಾಗ ನೋಡಿ ಎಣ್ಣೆ ಕಾದಿದೆ, ಹೀಗೆ ನೋಡಿದರೆ ಗೊತ್ತಾಗ್ತದೆ. ಈಗ ಸ್ವಲ್ಪ ನೀರನ್ನು ಹೀಗೆ ಡಿಪ್ ಮಾಡಿ ಸೈಡಿಂದ ತೆಗಿಬೇಕು. ಸೈಡಿಂದ ತೆಗೆದು ಸಣ್ಣ ಸಣ್ಣದು ಬಾಲ್ಸ್ ಥರ ಹೀಗೆ ಬಿಟ್ಬಿಡಿ. ಆಮೇಲೆ ಪುನಃ ನೀರನ್ನು ಹೀಗೆ ಡಿಪ್ ಮಾಡಿ ಹೀಗೆ ಬಿಡಿ. ಇದು ಸಿಮ್ಮಲ್ಲಿ ಇರಬೇಕು ಗ್ಯಾಸು, ತುಂಬ ಹೈಯಲ್ಲಿ ಬೇಡ, ಅವಾಗ ಈಸಿ ಆಗುತ್ತೆ. ನೋಡಿ ಅಂಟೋದಿಲ್ಲ ಕೈಗೆ, ಮತ್ತು ಗೋಳಿ ಬಜೆನೂ ಚೆನ್ನಾಗಿ ಬರುತ್ತೆ. ಈಗ ಹೈಯಲ್ಲಿಡಿ. ನೋಡಿ ಗೋಳಿ ಬಜೆ ಉಬ್ಲಿಕ್ಕೆ ಶುರುವಾಯಿತು. ಈ ರೀತಿಯಾಗಿ ಬರುತ್ತೆ ಅದು. ನೋಡಿ ಅಂತೆ ಗೋಲ್ಡನ್ ಕಲರ್ ಬಂದಮೇಲೆ ತೆಗೆದ್ರೆ ಸಾಕು. ನಾವು ಹೀಟು ಸಹ ಹಾಗೆ ಹೇಗೆ ಬೇಕೋ ಅಡ್ಜಸ್ಟ್ ಮಾಡಬೇಕು. ತುಂಬ ಹೀಟ್ ಆದಾಗ ಸಿಮ್ಮಲ್ಲಿ ಇಡಬೇಕು, ತುಂಬ ಕಮ್ಮಿ ಆಯ್ತಂದು ಸ್ವಲ್ಪ ಹೈಯಲ್ಲಿಟ್ಟು ಅಡ್ಜಸ್ಟ್ ಮಾಡ್ತಾ ಇರಬೇಕು. ಬೇಗ ಆಗುತ್ತೆ ಇದು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ ಇಲ್ಲ ಸಾಸ್ ಜೊತೆನೂ ಚೆನ್ನಾಗಿರುತ್ತೆ. ಅದ್ರ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕೊಕೊನಟ್ ಚಟ್ನಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಗೋಳಿ ಬಜೆ ರೆಡಿ ಟು ಈಟ್ ಆಗಿದೆ. ತುಂಬ ಚೆಂದಾಗಿ ಬಂದಿದೆ ಟೇಸ್ಟು. ನಾನು ತಿಂದುಬಿಟ್ಟು ಹೇಳ್ತೀನಿ ಹೇಗಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿರೋ ಗೋಳಿ ಬಜೆ ಆಯಿತು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಟ್ರೈ ಮಾಡಿ ಎಲ್ಲರೂ ಸಹ, ತುಂಬ ಈಸಿ ಮೆಥಡ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಸಹ ಲೈಕ್ ಆಗುತ್ತೆ. ಗೋಳಿ ಬಜೆ ಇಷ್ಟಪಡೋದವ್ರು ಯಾರೂ ಇಲ್ಲ. ನನ್ನ ಹಸ್ಬೆಂಡಿಗಂತೂ ತುಂಬ ಫೇವ್ರೆಟ್. ಮಿಸ್ ಮಾಡ್ಕೊಳ್ತಿದ್ರು ಲಾಕ್ಡೌನಲ್ಲ, ಈಗ ಖುಷಿಯಾಗುತ್ತಾರೆ. ಹೇಗಿದೆ ಅಂತ ಹೇಳ್ತೀನಿ. ನನಗೆ ಟೀ ಜೊತೆ ಇಷ್ಟ ಆಗುತ್ತೆ. ಈಗ ಈವ್ನಿಂಗ್ ಆಯಿತು. ತುಂಬ ಸ್ಮೂತಾಗಿ ಬಂದಿದೆ, ಒಳಗಡೆ ಸಹ ನೋಡ್ಬೋದು ಸರಿಯಾಗಿ ಬೆಂದಿದೆ. ಟ್ರೈ ಮಾಡಿ ಎಲ್ಲರೂ ಸಹ. ಕೊಕೊನಟ್ ಚಟ್ನಿ ಒಟ್ಟಿಗೆ ತುಂಬ ಒಳ್ಳೆ ಆಗ್ತದೆ. ನನಗೆ ಟೀ ಜೊತೆ ಇಷ್ಟ ಆಗ್ತದೆ. ಇದನ್ನು ನೋಡಿ ಅಂತ ಬೆಳಗ್ಗೆಯಿಂದ ಹೇಗೆ ಇದೆ ವೆದರ್.
ಕ್ಲೌಡಿ, ಮಳೆನೂ ಇಲ್ಲ ಬಿಸಿಲು ಇಲ್ಲ. ಅಪ್ಪುಗೆ ಗಟ್ಟಿ ನಿದ್ರೆ ಹೇಳಲಿಲ್ಲ ಇನ್ನೂ ಸಹ. 5 o'clock ಆಯಿತು, ಗಟ್ಟಿ ಮಲಗಿದ್ದಾನೆ. ಒಳ್ಳೆ ವೆದರ್ ಅಲ್ವಾ, ಚಳಿ ಚಳಿ ಆಗ್ತಿದೆ, ಒಳ್ಳೆ ಮಳೆ ಮಲ್ಕೊಂಡಿದ್ದಾನೆ. ಏನಾಯ್ತು? ಕರಿ ಟಾಮಿನ. ಟಾಮಿ 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 ಎಲ್ಲೋಯ್ತು? ಓ ಮೈ ಗಾಡ್. बोले बाबा